ಗಡಿನಾಡಿನ ಸಾಹಿತ್ಯ ಸಾಂಸ್ಕೃತಿಕ ಕಣ್ಮಣಿ ಫಾದರ್ ಬಾಸಿಲ್ವಾಸ್ ಅವರಿಗೆ ಭಾವುಕ ವಿದಾಯ. ಗಡಿನಾಡ ಕಾಸರಗೋಡಿನ ಕನ್ನಡ ಭಾಷೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನಿರಂತರ ಬೆಂಬಲ ನೀಡುತ್ತಾ ಅಂತರಧರ್ಮೀಯ ಸೌಹಾರ್ದದ ಪ್ರತೀಕವಾಗಿ ಗುರುತಿಸಿಕೊಂಡಿದ್ದ ವರ್ಕಾಡಿ ಸೇಕ್ರೆಡ್ ಹಾರ್ಟ್ ಆಫ್ ಜೀಸಸ್ ಚರ್ಚಿನ ಧರ್ಮಗುರು ಅತಿವಂದನೀಯ ಫಾದರ್ ಬಾಸಿಲ್ವಾಸ್ ಅವರು ಇದೀಗ ಹೊಸ ಜವಾಬ್ದಾರಿಯೊಂದಿಗೆ ಮಂಗಳೂರಿನ ಬೋಂದೇಲ್ ಚರ್ಚ್ಗೆ ವರ್ಗಾವಣೆಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಕನ್ನಡ ಕಾರ್ಯನಿರತ ಪತ್ರಕರ್ತರ ಶ್ರೇಯಾಭಿವೃದ್ಧಿ ಸಂಘ ಮತ್ತು ವಿವಿಧ ಕನ್ನಡ ಸಂಘಟನೆಗಳ ವತಿಯಿಂದ ಅದ್ದೂರಿಯಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಕನ್ನಡ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿ ನಾಯ್ಕಾಪು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಫಾದರ್ ಬಾಸಿಲ್ವಾಸ್ ಅವರ ನಿಸ್ವಾರ್ಥ ಸೇವೆಯನ್ನು ಗಣ್ಯರು ಸ್ಮರಿಸಿದರು. ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಎಆರ್ ಸುಬ್ಬಯ್ಯ ಕಟ್ಟೆ, ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ರಾಧಾಕೃಷ್ಣ ಉಳಿಯತಡ್ಕ, ಗಮಕ ಪರಿಷತ್ತಿನ ಅಧ್ಯಕ್ಷ ಶಂಕರನಾರಾಯಣ ಭಟ್ ಮತ್ತು ಕನ್ನಡ ಹೋರಾಟಗಾರ ಗಣೇಶ್ ಪ್ರಸಾದ್ ಪಾಣೂರು ಅವರು ಉಪಸ್ಥಿತರಿದ್ದು ಫಾದರ್ ಅವರ ಸಾಂಸ್ಕೃತಿಕ ಬದ್ಧತೆಯನ್ನು ಕೊಂಡಾಡಿದರು. ಬೇಳ ಶೋಕಮಾತಾ ದೇವಾಲಯ ಮತ್ತು ವರ್ಕಾಡಿ ಇಗರ್ಜಿಯಲ್ಲಿ ದೀರ್ಘಕಾಲದ ಸೇವೆ ಸಲ್ಲಿಸಿದ ಫಾದರ್ ಬಾಸಿಲ್ವಾಸ್ ಕಾಸರಗೋಡಿನ ಕನ್ನಡ ಬಂಧುಗಳ ಸಹಕಾರವನ್ನು ಕೃತಜ್ಞತೆಯಿಂದ ಸ್ಮರಿಸಿದರು. ಗಡಿನಾಡಿನ ನೆಲದಲ್ಲಿ ತಾನು ಕಳೆದ ಕ್ಷಣಗಳು ಮತ್ತು ಇಲ್ಲಿನ ಭಾಷಾಭಿಮಾನಿಗಳಿಂದ ದೊರೆತ ಪ್ರೀತಿ ತನ್ನ ಜೀವನದ ಮರೆಯಲಾಗದ ನೆನಪುಗಳೆಂದು ಅವರು ಈ ಸಂದರ್ಭದಲ್ಲಿ ಭಾವುಕರಾಗಿ ನುಡಿದರು. ವಹಿಸಲು ಸರ್ಕಾರಗಳು ಮುಂದೆ ಬಂದು ಏನಾದರೂ ಮಾಡಿದರೆ ಅದಕ್ಕಿಂತ ದೊಡ್ಡ ಉಪಕಾರಗಳು ಇರಲಿಕ್ಕಿಲ್ಲ. ಆದರೆ ಅದಕ್ಕಾಗಿ ನೀವು ಇದಕ್ಕೆ ಕೂಡ ಪತ್ರಕರ್ತರಿಗೆ ಏನೋ ಸಂಭಾವನೆ ಬೇಕು ಅಂತ ಸಂಭಾವನೆ ಸರ್ಕಾರ ಇದ್ದಾರೆ. ಅಂದರೆ ಜನರು ಹೀಗೆ ಕೊಡುವುದಲ್ಲ, ಅಂದರೆ ಅದಕ್ಕೆ ಒಂದು ಏನಾದರೂ ಒಂದು ಪತ್ರಕರ್ತರ ಅರ್ಥಕ್ಕೆ ಏನಾದರೂ ಒಂದು ಗ್ರಾಂಟ್ ಏನು ಅವರಿಗೆ ಒಂದು ಅವರು ಊಟ ಮಾಡಬೇಕಲ್ಲ, ಅದು ಒಂದು ವ್ಯವಸ್ಥೆ ನಮ್ಮ ಸಮಯದಲ್ಲಿ ಸರಿಯಾಗಿಲ್ಲ. ಯಾರನ್ನು ಉತ್ತಮ ಹೊಗಳ್ತಾರೆ ಅವರಿಗೆ ಅಲ್ಲಿಂದ ಸಿಗ್ತದೆ. ಅದು ನಿಜವಾದ ನೀತಿಯ ಪತ್ರಕರ್ತ ಅಲ್ಲ. ಅದನ್ನು ನಾವು ನಿಜವಾಗಿ ಹೀಗೆ ಪ್ರೀತಿಯಿಂದ ಮಾತನಾಡುವಾಗ ಹೇಳಿದೆ ನಾನು. ಹಾಗೆ ನಿಮ್ಮ ಕೆಲಸದ ಬಗ್ಗೆ ನಮಗೆ ಅಭಿಮಾನ ಇದೆ. ನಾನು ಯಾವಾಗಲೂ ಸಿಬ್ಬ ಹೇಳಿದ್ದು, ನೀವು ಏನಾದರೂ ಕಾರ್ಯಕ್ರಮ